ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನಮ್ಮ ಚಾನಲ್ಲಿಗೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ವಿಚಾರ ಬಹಳ ಪ್ರಾಮುಖ್ಯ. ನಿಮಗೆ ಯಾರಾದರೂ ಯಂಗ್ಸ್ಟರ್ಸ್ ಗೊತ್ತಿದ್ದರೆ ನೀವು ಕೇಳಿದ ಮೇಲೆ ದಯವಿಟ್ಟು ಅವರಿಗೆ ಇದನ್ನು ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಉದಾಹರಣೆಗೆ ನಿಮಗೀಗ ಒಂದು ಅಂದಾಜು 25ರಿಂದ 40 ವರ್ಷ ವಯಸ್ಸಾಗಿದೆ ಅಂತ ಇಟ್ಕೊಳ್ಳೋಣ. ನಿಮಗೆ ನಿಮ್ಮ ಪೋಷಕರು, ತಂದೆ ತಾಯಿ ನಿಮಗೆ ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ, ಅದನ್ನು ಗಮನವಿಟ್ಟು ಕೇಳಲೇಬೇಕು. ಆದರೆ ಈ ಕೆಳಕಂಡ 5 ವಿಚಾರಗಳಲ್ಲಿ ನೀವು ನಿಮ್ಮ ತಂದೆ ತಾಯಿ ಹೇಳಿದಂಥ ವಿಚಾರವನ್ನು ಕೇಳಿಸಿಕೊಂಡು ನಿಮ್ಮದೇ ಆದಂಥ ಸಂಶೋಧನೆ ನಡೆಸಿ ರಿಸರ್ಚ್ ಮಾಡಿ ಆಮೇಲೆಯೇ ಕಾರ್ಯವನ್ನು ಕೈಗೊಳ್ಳಬೇಕು. ಯಾಕೆಂತಂದರೆ ನಿಮ್ಮ ತಂದೆ ಮತ್ತು ತಾಯಿ ಹಳೆಯ ಕಾಲಕ್ಕೆ ಸೇರಿದವರು. ಅವರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಹಳೆಯ ಮೊಬೈಲ್ ಥರ ಅವರಲ್ಲಿ ಅಪ್ಡೇಷನ್ ಆಗಿಲ್ಲ, ಅವರ ಕಾಲದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಕೊಡುವಂಥ ಸಲಹೆಯನ್ನು ನೀವು ಯೋಚನೆ ಮಾಡಿ ಸ್ವೀಕಾರ ಮಾಡಬೇಕು. ಯಾವುದು ಅಂತ ಹೇಳಿಬಿಡ್ತೀನಿ. 5 ಸಿಚುವೇಶನ್. ಮೊದಲನೇ ಸಿಚುವೇಶನ್, ನಿಮಗೆ ಸಂಬಳ ಬರಲಿಕ್ಕೆ ಪ್ರಾರಂಭವಾದ ತಕ್ಷಣವೇ ನಿಮ್ಮ ತಂದೆ ತಾಯಿ ಹೇಳಲಿಕ್ಕೆ ಶುರು ಮಾಡ್ತಾರೆ, ಮಗ ಅಥವಾ ಮಗಳೇ ದಯವಿಟ್ಟು ಇನ್ಶೂರೆನ್ಸನ್ನು ತಗೊಂಡ್ಬಿಡಿ. ಯಾವ ಥರ ಇನ್ಶೂರೆನ್ಸ್ ತಗೋಬೇಕು ಅಂತಂದರೆ, ರಿಟೈರ್ಮೆಂಟ್ ಟೈಮ್ನಲ್ಲಿ ಒಂದಷ್ಟು ಹಣ ಬರಬೇಕು ಅಂತಂದರೆ ನಿಮಗೆ ಅವರು ಸಲಹೆ ಕೊಡ್ತಾ ಇರೋದು ಯಾವ ಇನ್ಶೂರೆನ್ಸು? ಎಂಡೋಮೆಂಟ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿ ಅವರ ಕಾಲದಲ್ಲಿದ್ದದ್ದು. ಆದರೆ ಎಂಡೋಮೆಂಟ್ ಪಾಲಿಸಿ ಮತ್ತು ಮನಿ ಬ್ಯಾಕ್ ಪಾಲಿಸಿಗಳಲ್ಲಿ ನಿಮಗೆ ಬರುವಂಥ ಲಾಭ ಕೇವಲ 6%ಗಿಂತ ಕಮ್ಮಿ. ದಯವಿಟ್ಟು ಯೋಚನೆ ಮಾಡಿ. ನೀವು ಎಂಡೋಮೆಂಟ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿಯನ್ನು ತೆಗೆದುಕೊಂಡರೆ ನಿಮಗೆ ನಿಮ್ಮ ಲೈಫ್ ಇನ್ಶೂರೆನ್ಸ್ ಕವರ್ ಕೂಡ ಬಹಳ ಜನ ಬಂದು ಹೇಳ್ತಾರೆ, ಸರ್ ನಾನು ವರ್ಷಕ್ಕೆ 40,000 ಕಟ್ತಾ ಇದ್ದೀನಿ, ಆದರೆ ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಗೆ 15 ಲಕ್ಷ ಬರುತ್ತೆ. ಸಾಕಾಗೋದಿಲ್ಲ. ನಿಮ್ಮನ್ನು ನೀವು ಕನಿಷ್ಠ ಪಕ್ಷ 50 ಲಕ್ಷದಿಂದ 1 ಕೋಟಿವರೆಗಾದರೂ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಅದಕ್ಕೆ ನೀವು ಟರ್ಮ್ ಇನ್ಶೂರೆನ್ಸಿಗೆ ಹೋಗಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟು. ಈ ವಿಚಾರ ನಿಮ್ಮ ತಂದೆ ತಾಯಂದಿರಿಗೆ ಮಾಹಿತಿ ಇರುವುದಿಲ್ಲ. ಎರಡನೇ ವಿಚಾರ ಬಹಳ ಪ್ರಾಮುಖ್ಯವಾದದ್ದು. ನಿಮ್ಮ ತಂದೆ ತಾಯಂದಿರು ಹಣವನ್ನು FDಯಲ್ಲಿ ಹಾಕಿ, PPFನಲ್ಲಿ ಹಾಕಿ, ಪೋಸ್ಟ್ ಆಫೀಸ್ನಲ್ಲಿ ಹಾಕಿ ಅಂತ ನಿಮಗೆ ಸಲಹೆ ಕೊಡ್ಬೋದು. ಅದು ಹಿಂದಿನ ಕಾಲದಲ್ಲಿ ಸರಿಯಾಗಿತ್ತು. ಈಗಿನ ಕಾಲಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ. ಉತ್ತಮವಾದ ಹಣವನ್ನು ಹೂಡುವ ಸಲಕರಣೆಗಳು ನಿಮಗೆ ಲಭ್ಯವಿದೆ. ಆದ್ದರಿಂದಾಗಿ ಸ್ವಲ್ಪ ರಿಸರ್ಚ್ ಮಾಡಿ ಮ್ಯೂಚುವಲ್ ಫಂಡು, ಡೆಟ್ ಫಂಡು ಮತ್ತು ಷೇರಿನ ಬಗ್ಗೆ ಸ್ವಲ್ಪ ಸಂಶೋಧನೆಯನ್ನು ಮಾಡಿ ನಿಮ್ಮ ಫೈನಾನ್ಸ್ ಕನ್ಸಲ್ಟೆಂಟ್ ಹತ್ರನೂ ಕೂಡ ಕನ್ಸಲ್ಟ್ ಮಾಡಿ ಲಾಂಗ್ ಟರ್ಮಿಗೆ ಹೋದರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತದೆ. ಮೂರನೆಯ ಸಲಹೆ ನಿಮ್ಮ ತಂದೆ ತಾಯಿ ಕೊಡ್ಬೋದು. ಏನು ಅಂತಂದರೆ, ನಿನಗೀಗ 28 ವರ್ಷ ಆಗಿದೆ, ಏನಾದರೂ ಕಷ್ಟಪಟ್ಟು EMI ಏನಾದರೂ ಮಾಡ್ಕೊಂಬಿಟ್ಟು, ಬ್ಯಾಂಕ್ ಲೋನ್ ಆದರೂ ತೊಗೊಂಬಿಟ್ಟು ಒಂದು ಮನೆಯನ್ನು ಕೊಂಡುಕೋ ಅಥವಾ ಕಟ್ಟಿಸು. ನಿಮಗೆ ಟ್ರಾನ್ಸ್ಫರಬಲ್ ಜಾಬ್ ಇದ್ದರೆ ಬೆಂಗಳೂರಿನಲ್ಲೇ ಆಗಾಗ ಬೇರೆ ಬೇರೆ ಜಾಗದಲ್ಲಿ, ಒಂದು ಸರಿ ವೈಟ್ ಫೀಲ್ಡಲ್ಲಿ, ಮತ್ತೊಂದು ಸತಿ ಸರ್ಜಾಪುರದಲ್ಲಿ, ಮತ್ತೊಂದು ಸತಿ ನ್ಯೂ ಏರ್ಪೋರ್ಟ್ ರೋಡ್ನಲ್ಲಿ ನಿಮಗೇನಾದರೂ ಕೆಲಸದಲ್ಲಿರುವಂಥ ಕಂಪೆನಿಗಳು ಸಿಕ್ಕಿಬಿಟ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆ ವಿಜಯನಗರದಲ್ಲಿದ್ದರೆ ಮನೆಯಿಂದ ಹೋಗೋಕ್ಕಾಗೋದಿಲ್ಲ. ಮನೆ ತಗೊಂಡಿದ್ದು ಒಂದು ದೊಡ್ಡ ತೊಂದರೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ಬೋದು ಭಾರತದಲ್ಲಿ, ಇಲ್ಲ ನೀವು ಫಾರಿನ್ನಿಗೆ ಹೋಗ್ಬೋದು. ಆ ಮನೆಯನ್ನು ಜೋತಾಕೋಬೇಕಾಗ್ತದೆ, ಕಷ್ಟ ಆಗುತ್ತೆ. ಅದರಿಂದಾಗಿ ನಿಮ್ಮ
ನಿಮ್ಮ ಮನೆಯನ್ನು ತೆಗೆದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ಲೋನು ತೆಗೆದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿ ನೀವು ಇನ್ನೂ 25 ವರ್ಷ EMIಗೆ ಕಟ್ಟುವ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಅದೇ ಹಣವನ್ನು ತೊಡಗಿಸಿದರೆ ಮನೆಗೆ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರಿ ಅದಕ್ಕಿಂತ ಜಾಸ್ತಿ ಹಣ 25 ವರ್ಷದ ಮೇಲೆ ಸಿಗುತ್ತದೆ. ಸ್ವಲ್ಪ ರಿಸರ್ಚ್ ಮಾಡಬೇಕು. 4ನೇದು, ಪೇರೆಂಟ್ಸ್ ಹತ್ರ ಈ ವಿಚಾರವಾಗಿ ಕೇಳಿಸ್ಕೊಂಡ ಮೇಲೆ ರಿಸರ್ಚ್ ಮಾಡಬೇಕು. ಏನು ಅಂತಂದರೆ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಸಂಶೋಧನೆ ಮಾಡಿ ತೊಡಗಿಸಬೇಕು. ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ, ತಂದೆ ತಾಯಿ, ಷೇರು ಮಾರುಕಟ್ಟೆ ಸಿಕ್ಕಾಪಟ್ಟೆ ರಿಸ್ಕಿ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ಫೈನಾನ್ಸ್ ಕನ್ಸಲ್ಟೆಂಟ್ಗಳ ಹತ್ರ ಅಥವಾ ಯಾವುದಾದ್ರೂ ಉತ್ತಮವಾದ ಷೇರು ಮಾರುಕಟ್ಟೆಯ ಬಗೆಗೆ ಇರುವಂತಹ ವರ್ಕ್ಶಾಪ್ಗಳನ್ನು ತೆಗೆದುಕೊಂಡು ಕಾರ್ಯಾಗಾರಗಳಲ್ಲಿ ಭಾಗಿಯಾದರೆ ನಿಮಗೆ ಷೇರು ಮಾರುಕಟ್ಟೆಯಿಂದ ಲಾಭ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಮುಂದೆ ಕಾರ್ಯವನ್ನು ಕೈಗೊಳ್ಳಬಹುದು. ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟು, ಎಲ್ಲ ಹಣವನ್ನು ಮನೆಯಲ್ಲಿ ಹಾಕಬಾರ್ದು, ಎಲ್ಲ ಹಣವನ್ನು ಬ್ಯಾಂಕಿನಲ್ಲಿ ಇಡಬಾರ್ದು. ಆ್ಯಸೆಟ್ ಅಲೋಕೇಶನ್ ಮಾಡೋದ್ರಿಂದ ಜಾಸ್ತಿ ಸೇಫ್ಟಿ ಇದೆ. 5ನೇದು ಸಲಹೆ ಏನು ಕೊಡ್ಬೋದು ಅಂತಂದರೆ, ರಿಟೈರ್ಮೆಂಟಿಗೆ ಜಾಸ್ತಿ ಹಣ ಇಟ್ಕೋಬೇಕಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ನಿಮ್ಮ ತಂದೆ ತಾಯಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಹಳೆಯ ಕಾಲದಲ್ಲಿ ಪೆನ್ಷನ್ ಬರ್ತಾ ಇತ್ತು, ಈಗ ಪೆನ್ಷನ್ ಬರ್ತಾ ಇಲ್ಲ. 2ನೇದು, ಹಳೆಯ ಕಾಲದಲ್ಲಿ ತಂದೆ ತಾಯಂದಿರನ್ನು ಮಕ್ಕಳು ರಿಟೈರ್ಮೆಂಟ್ ಆದಮೇಲೆ ನೋಡ್ಕೊಳ್ತಾ ಇದ್ದರು. ಈಗಿನ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ ಅದು ಆಗುವಂಥ ಸಂಭವ ಕಡಿಮೆ. ಯಾಕಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸು, ನಿಮ್ಮ ಫ್ಯಾಮಿಲಿ ಬೇರೆ, ನಿಮ್ಮ ಮಗಳ ಫ್ಯಾಮಿಲಿ ಬೇರೆ. ಅದರಿಂದಾಗಿ ನಿಮಗೆ 95 ವರ್ಷದವರೆಗೆ ಏನು ಹಣ ಬೇಕು ಅಂತ ನಿರ್ಧಾರ ಮಾಡ್ತೀರೋ ಅದನ್ನು ಜೋಡಿಸಿ ಇಟ್ಕೊಳ್ಳುವಂಥ ಕೆಲಸ ನಿಮ್ಮದಾಗುತ್ತೆ. ಈ 5 ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ. ತಂದೆ ತಾಯಿಯರ ಮಾತನ್ನು ಕೇಳಬೇಕು. ಆದರೆ ಈ 5 ವಿಚಾರಗಳಲ್ಲಿ ನಿಮ್ಮದೇ ಆದಂಥ ಸಂಶೋಧನೆಯನ್ನು ಮಾಡಬೇಕು. ಈ ವಿಡಿಯೋ ನೋಡಿದ ಮೇಲೆ ಖುಷಿಯಾದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಹಾಕಿ. ಅದಾದ ಮೇಲೆ ದಯವಿಟ್ಟು ನಿಮ್ಮ ಪರಿಸರದಲ್ಲಿರುವ, ನಿಮಗೆ ಗೊತ್ತಿರುವ, ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವ 25ರಿಂದ 40-45 ವರ್ಷದ ಯುವಕರಿಗೆ, ಯುವತಿಯರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಅವರೂ ಕೂಡ ನೋಡಿ ಅರ್ಥ ಮಾಡಿಕೊಳ್ಳಿ. ನಮಸ್ಕಾರ.